ಇದು ಸಹ ಖಾಲಿ ಆಗಿದೆ, ಪಟ್ಟ ಬಸ ಇಲ್ಲ ತಿಗಲ್ಲ ಸಹ. ಇಂದು ಶುಕ್ರವಾರ ಶುಭವ ತರುವ ವಾರ. ಛೇ, ಎಲ್ಲ ದೇವರದ್ದೇ ಸ್ಟೇಟಸ್ ಮಾರೆ. ಶುಕ್ರವಾರ ಆಗಿ ಭಾರಿ ಬಂಗಾಯಿತು. ಛೇ, ಒಬ್ಬನದ್ದು ಯಾರ್ದಾದ್ರೂ ನಮ್ಮ ಜವನನ್ನದು ಬರ್ತ್ಡೇ ಇರ್ತಿದ್ರಂಟಲ್ಲ, ಚಂದ ಪಾರ್ಟಿ ಮಾಡಿ ಕುಡಿಬೋದಿತ್ತು, ಮೂಂಕು ಮುಟ್ಟ ಕುಡಿಬೋದಿತ್ತು. ಯಾರ್ದು ಕಂಡ್ರೆ ಕೊಟ್ಟಿದ್ದು, ಯಾರ್ದು ಸಹ ಬರ್ತ್ಡೇ ಇಲ್ಲಲ್ಲ. ಛೇ, ಈ ಕಂಡ್ರೆ ಕೊಟ್ಟಿದ್ದು ಬರ್ತ್ಡೇ ರಪ್ಪ ವಿಶ್ ಮಾಡುವ ಕಾಲ್ ಮಾಡಿ. ಸ್ಟೇಟಸ್ ಹಾಕಿದರೆ ಬೋಳಿ ಮಗ ನೋಡಲಿಕ್ಕಿಲ್ಲ. ಎಂತ ಬಿಸಿ ಮಾರಿ ಅವನದ್ದು. ಇನ್ನೊಂದು ಸಲ ಟ್ರೈ ಮಾಡುವ. ವಿಶ್ ಮಾಡದೆ ಪಾರ್ಟಿ ಕೇಳಲಿಕ್ಕೆ ಆಗ್ತದಾ? ನನಗೆಂತ ಮರ್ಯಾದಿಲ್ವಾ? ಎಂತ ಬಿಸಿ ಮಾರೆ, ಹೀಗೆ ಕಾದರೆ ಆಗಲಿಕ್ಕಿಲ್ಲ. ಮನೆಗೆ ಹೋಗಿ ವಿಶ್ ಮಾಡ್ತೇನೆ. ಇವತ್ತೊಂದು ತೊಂದರೆ ಇಲ್ಲ ಕುಡಿಲಿಕ್ಕೆ, ಒಬ್ಬ ಮೂಕು ಮುಟ್ಟ ಕುಡಿಬೋದು. ಖಾಲಿ ವಾಟ್ಸಪ್ ಸ್ಟೇಟಸ್ ಹಾಕಿ ವಿಶ್ ಮಾಡೋದು ಪ್ರೀತಿ ಅಲ್ಲ. ಪ್ರೀತಿ ಏನು ಅಂತ ನಾನು ತೋರಿಸ್ತೇನೆ, ಫ್ರೆಂಡ್ಶಿಪ್ನ ಬೆಲೆ ಏನು ಅಂತ ನಾನು ತೋರಿಸ್ತೇನೆ. ಅರ್ಧ ಓಡ್ಪಾಳೆ ತಿಂದು ಬಂದದ್ದು ಒಬ್ಬ ಸಮ ಕುಡಿಬೇಕೀಗ. ಆಂಟಿ, ಓ ಆಂಟಿ, ಆಂಟಿ, ಆಂಟಿ ವಾಸಿಯಲ್ಲಿ ಅಂತ ಅಂತ ಅವನದ್ದು ಇವತ್ತು ಬರ್ತೀರಿ ನಿಮಗೆ ತಗೊಂಡೋಗಿದ್ದಾನ? ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತುಂಟಾ? ಗುಡ್ಡೆ ಅಲ್ಲಿ ಗುಡ್ಡೆ, ಅಲ್ಲಿ ಗುಡ್ಡೆ. ಹೌದಾ, ಆಯ್ತಂಡಿ, ನಾನು ಬರ್ತೇನೆ. ಥ್ಯಾಂಕ್ಸ್. ಇಲ್ಲಿ ಎಂತ ಮಾಡುತ್ತಾ? 2 ಲ್ಯಾಪ್ಟಾಪ್ ಸಹ ಉಂಟು, ಕುಕ್ಕರ್ ಸಹ ಉಂಟು. ಎಂತನೋ ಭಯೋತ್ಪಾದನೆದು ಕೆಲಸ ಮಾಡ್ತಾ ಇದ್ದಾನೆ. ಹೀಗೆ ಬಿಟ್ಟರೆ ಆಗಲಿಕ್ಕಿಲ್ಲ ಇವನದ್ದು. ಬರ್ತ್ಡೇ ಎಲ್ಲ ನಿಲ್ಲಿಸ್ತೇನೆ, ಯಾರಿಗಾದ್ರೂ ಹೇಳ್ತೇನೆ, ಗ್ಯಾರಂಟಿ ಹೇಳ್ಬೇಕು ಇವನದ್ದು. ಹಲೋ ಸರ್, ಕೇಳ್ತಾ ಉಂಟಾ ಸರ್? ಕೇಳ್ತಾ ಉಂಟಾ? ಹೌದು ಸರ್, ನಾನು ನಾಗು ಅಂತೇಳಿ ಮಾತಾಡೋದು ಸರ್. ನಾಗು ಇಲ್ಲಿ ಸರ್. ನೀವು ಈಗ ಎಲ್ಲಿದ್ದೀರಾ ಸರ್? ನಾನೊಂದು ಲೊಕೇಶನ್ ಕಳಿಸ್ತೇನೆ ಸರ್. ಇಲ್ಲಿಗೆ ಅರ್ಜೆಂಟ್ ಬನ್ನಿ ಸರ್, ಇಲ್ಲೊಂದು ಭಯೋತ್ಪಾದನೆ ಆಗ್ತುಂಟು ಸರ್. ಹೌದು ಸರ್, ಇಲ್ಲಿ ಕಂಪ್ಯೂಟರಲ್ಲಿ ಇಡ್ತಾರೆ. ಗುಡ್ಡೆ ಹೇಳಿದ್ದು ಸರ್, ಮನೆಯಲ್ಲಿ ಸಹ ಅಲ್ಲ, ಗುಡ್ಡೆ. ನಾನು ನಿಮಗೆ ಲೈವ್ ಲೊಕೇಶನ್ ಕಳಿಸ್ತೇನೆ ಸರ್. ಕರೆಂಟ್ ಲೊಕೇಶನ್. ಹೌದು ಕರೆಂಟ್ ಲೊಕೇಶನ್. ಹೌದು, ತಪ್ಪಿದ್ದು ಸರ್. ಓಕೆ ಸರ್, ಕಳಿಸ್ತೇನೆ. ಆಯ್ತು ಸರ್, ಕಳಿಸ್ತೇನೆ. ಸರಿ. ಪೊಲೀಸ್ ತಕ್ಕಲಿ ಎತ್ಬಿಡ್ತಾ ಬಂದ ಬಂದಾಗ ಪೊಲೀಸ್ ಆಯ್ತು ಕೊಡ. ಹಲೋ ಯಾರು? ಹಲೋ ನಾಗು, ಯಾನಿಯಾ ಬಿ ಪ್ರತಿನ್. ಎಂತ ವಿಷಯ? ಎಂತ ಕೆಲಸ ಅಲ್ವಾ ನಿಮಗೆ? ಕೆಲಸ ಉಂಟು ನನಗೆ, ಕಂಡಪಟ್ಟೆ ಕೆಲಸ ಉಂಟು. ಇನ್ನು ದುಡ್ಡಿದೆಲ್ಲ ಉಳಿದಿಲ್ಲಲ್ಲ ಕೈಯಲ್ಲಿ? ದುಡ್ಡಿದು ಉಳಿದಿಲ್ಲ, ನೀನು ಕೊಡ್ತೀಯ? ನನಗೆ ಕೊಡ್ತೇನೆ. ನಾನು ಕೂಡ ನಿನ್ನಾಗಿದ್ದೆ, ಈಗ ಭಯಂಕರ ಪಾಸ್ ಅಲ್ಲ. ಓ ಮಾರ, ಎಂತ ಪಾಸ್ ನೀನದು? ನಾನು ನೋಡಿದ್ದೀನಿ. ನಿಂಗೆ ಎಂತ ಧರ್ಮಸ್ಥಳ ಸಂಘದಲ್ಲಿ ಲೋನ್ ಇಲ್ವಾ? ಲೋನ್ ಇಲ್ಲ ಮಾರೆ, ನಾನೀಗ ಎಲ್ಲ ಅದು ಕ್ಲಿಯರ್ ಮಾಡಿ ಈಗ ನನ್ನ ಅಂಡರಲ್ಲಿ ಸಾಧಾರಣ 30 ಜನ ಇದ್ದಾರೆ. ನಿನ್ನ ಅಂಡರಲ್ಲಿ ಆದರೆ ನನಗೆ ಇಲ್ಲಿ ಅಂಡರ್ ವೇರ್ ಹಾಕಲಿಕ್ಕೆ ಸಹ ಕಾಸಿಲ್ಲ ಮಾರೆ. ಮಾರ್ಲಾನಾಗೆ ಒಟ್ಟಾರೆ ಮಾತಾಡ್ಬೇಕು. ನಾನು ಟೆನ್ಷನಲ್ಲಿದ್ದೇನೆ ಸ್ವಲ್ಪ. ಎಂತ ಟೆನ್ಷನ್ ಮಾರೆ? ಟೆನ್ಷನ್ ಎಂತ ಸಹ ಇರ್ತದೆ ಮಾರೆ ನನಗೆ. ಒಂದು ಕೇಳು. ಈಗ ನೀನು ಮರೆಯದಿಲ್ಲ, ನಿನ್ನದಕ್ಕೆ ವಿಷಯ ಎಂತ? ನೀನಂತ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನೀನು ಸೇರುವಾಗ 15,000 ಹಾಕಿದ್ರೆ ಆಯ್ತು. 15,000ಕ್ಕೆ ಇಲ್ಲಿ 15 ರೂಪಾಯಿಗೆ ನಾನು ಬರಗೆಟ್ಟಿದ್ದೇನೆ ಮಾರೆ. ನಾನು ಯಾರು ಕುಡಿಲಿಕ್ಕೆ ಕೊಡ್ತಾರೆ ಅಂತೇಳಿ ಕಾಯ್ತಾ ಇದ್ದೇನೆ. ನೀನು 15,000 ಸುಮ್ಮನೆ ಮರಳನಾಗೆ. ನನಗೆ ಅರ್ಜೆಂಟ್ ಹೋಗ್ಲಿಕ್ಕೆ ಉಂಟು ಮಾರೆ. ನಾನು ಒಳ್ಳೇದಾದ್ರೆ ನೀನು ಎಂತ? ನಿಂಗೆ ಲಾಭ ಎಂತ? ನಿನ್ನ ಫ್ರೆಂಡ್ ನಿನ್ನ ತಿಗಲೆಗಿಲ್ಲ ನಿಮಗೆ. ಈಗ ನೀನು ಹಾಗಾದ್ರೆ ನನಗೊಂದು 15,000 ಕೊಡ್ತೇನೆ. ನೀನು ಇರ್ತೇನೆ. ಹಾಗಾದ್ರೆ ಈ ಚೈನ್ ಸಿಸ್ಟಮ್ ದಾಖಲೆಗೆ ನೆತ್ತೈತಿನ ಭಾರಿ ಮುಖ್ಯ. ಕಾಸು ಬಾಡ್ರಿ ಅಣ್ಣ ಮಕ್ಕಳಿಗೆ ಸೇರ್ಬೇಕು ಸುದ್ದಿ ಮಕ್ಕಳು ಮರಲೇರು ಕೊಂಚ 500 ರೂಪಾಯಿ ಕೆಂಡ ಕೊಡ್ಬೇನೆ ಮಕ್ಕಳು ಕೊಂಚ ಕ್ವಾರ್ಟರ್. ಬನ್ನಿ ಸರ್. ಒಬ್ಬ ಸತ್ಯ ಹೇಳ್ತೇನೆ ಸರ್, ದೇವರ ಸತ್ಯ ಹೇಳ್ತೇನೆ. ಅವ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾನೆ ಸರ್. ಎಲ್ಲಿ ಕರ್ಕೊಂಡು ಹೋಗುದಿಲ್ಲ. ನೀವು ಬನ್ನಿ ಸರ್, ನಿಮಗೆ ಪ್ರಮೋಷನ್ ಗ್ಯಾರಂಟಿ. ನಿಲ್ಲಿ ಎಲ್ಲ ಬನ್ನಿ. ಯಾರು ಮಾರ? 3 ಜನ ಇದ್ದಾರೆ. ಅವ್ರು ಯಾರು? ನಿನ್ನ ಫ್ರೆಂಡ್ ಯಾರು? ಅವ ನಡುವಲ್ಲೇ ಬೊಕ್ಕುತ್ತಿದ್ದಾನಲ್ಲ, ಮರಳನಾಗಿ ಉದ್ದದವ. ಅವ ದೊಡ್ಡ ಖತರ್ನಾಕ್ ಸರ್.
ಅದೆಲ್ಲ ಬೆಳೆಸಿದ್ದಾನೆ ಅವ್ನು. ಮತ್ತೆ ಈಚೆ ಇಬ್ಬರಿದ್ದಾರಲ್ಲ ಅವರನ್ನು ನೋಡೋ ಉಗ್ರರಾಗಿ ಕಾಣ್ತಾ ಇದ್ದಾರೆ. ಸರ್ ಸರ್ ನೋಡಿ ಸರ್, ಅಲ್ಲಿ ಕುಕ್ಕರ್ಸ್ ಉಂಟು ಸರ್. ನನಗೆ ಲ್ಯಾಪ್ಟಾಪ್ ಎರಡು ಇರೋದು ಈ ಟೆನ್ಷನ್ ಅಲ್ಲ ಸರ್, ಅದು ಕುಕ್ಕರಲ್ಲಿ ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದೇನೆ ಸರ್. ಎಲ್ಲಿಯಾದ್ರೂ ಹೋಗಿ ಬ್ಲಾಸ್ಟ್ ಮಾಡಿದರೆ ಸರ್. ಅವನು ಮೂವರಲ್ಲಿ ನೋಡಿ ನಡುವಲ್ಲಿ ನನ್ನ ಫ್ರೆಂಡ್ ಸರ್, ನನ್ನ ಚಡ್ಡಿ ದೋಸ್ತೇವೆ, ಒಟ್ಟಿಗೆ ಕುಡಿತಾ ಇದ್ವಿ ನಾವು. ಆದರೆ ಇವಾಗ ಕುಡಿಯುವುದು ಬಿಟ್ಟಲ್ಲಿ ಹೋಗಿ ದೇಶದ್ರೋಹದ ಕೆಲಸ ಮಾಡ್ತಿದ್ದಾನೆ ಸರ್. ನಾನೊಬ್ಬ ದೇಶ ಪ್ರೇಮಿ ಸರ್, ನಿಜ ದೇವರಾಜ್ ಹೇಳ್ತೇನೆ ಸರ್, ನನ್ನನ್ನು ನಂಬಿ ಸರ್, ನಾನೊಬ್ಬ ದೇಶ ಪ್ರೇಮಿ. ನೋಡಿ ಅಂತೆ ಅವ ಕೂತ್ಕೊಂಡದ್ದು ನೋಡಿ ಅಂತೆ. ಈ ಕಡೆ ಪ್ಲಾನಿಂಗ್ ಆಗ್ತಾ ಉಂಟು, ಈ ಕಡೆ ಅವನದ್ದು ಪ್ಲಾನಿಂಗ್ ಆಗ್ತುಂಟು, ಆ ಕಡೆ ಬ್ಲಾಸ್ಟ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಅವ, ಕಿವಿಯಲ್ಲಿಟ್ಟು ಸೌಂಡ್ ಹೇಗೆ ಬರ್ತದೆ ಅಂತ. ಈ ಕಡೆ ಕುಕ್ಕರ್ ಉಂಟು, ಹೌದಲ್ವಾ ಸರ್? ಇವತ್ತು ಅವನದು ಬರ್ತ್ಡೇ ಅವತ್ತು ಏನೋ ಸ್ಕೆಚ್ ಹಾಕಿದ್ದಾನೆ ಅವ, ಎಲ್ಲಿಯ ದರೋಡೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಮಾತ್ರ. ಸತ್ಯ ಸರ್ ನೋಡಿ ಸರ್, ಕುಕ್ಕರ್ ನನಗೆ ಭಯ ಆದದ್ದು ಅದೇ ಸರ್. ಇಷ್ಟು ಜನರದ್ದು ಜೀವ ಉಳಿಬೇಕಲ್ಲ ಸರ್, ಅವನ ಒಂದು ಬರ್ತ್ಡೇಯಿಂದ ಎಷ್ಟು ಜನರ ಜೀವ ಹೋಗ್ತದೆ ಸರ್. ನನಗೆ ದೇಶ ಪ್ರೇಮ ಸರ್, ಸತ್ಯ ನನಗೆ ದೇಶ ಪ್ರೇಮ. ನೀವು ನನ್ನನ್ನು ಕರೆದು ಪ್ರಶಸ್ತಿ ಕೊಡಬೇಡಿ ಸರ್. ಎಲ್ಲಿಯಾದರೂ 4 ಆಗ್ಬೋದಲ್ಲ ಸರ್ ನಿಮಗೆ ಸರ್? ನನ್ನದು ಮಾತ್ರ ಹೆಸರು ಹೇಳ್ಬೇಡಿ ಮಾತ್ರ. ಬನ್ನಿ ಬನ್ನಿ ಸರ್ ಬನ್ನಿ. ಏನು ಏನು ಮಾಡ್ತೀರಲ್ಲೇ ಅಣ್ಣ? ವಿಶ್ವಾಂತ ರೆಡಿ ಊಟ ಮಾಡಿದಾರಣ್ಣ. ಎಂತ ಮಾರಿದು? ಏನಿಲ್ಲ ಸರ್, ನನ್ನ ಬರ್ಡೇಗೆ ವರ್ಷದಲ್ಲಿ ವಿಶ್ ಮಾಡ್ತಾರೆ ಸರ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲಿ ವಿಶ್ ಮಾಡ್ತಾರೆ. ಯಾರಿಗೂ ರಿಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ ಸರ್, ತುಂಬ ಬೇಜಾರು ಮಾಡ್ತಾರೆ ಸರ್. ಅದಕ್ಕೋಸ್ಕರ ಈ ಸತಿ ಜನ ಇಟ್ಟ ಸರ್. ನೋಡಿ ಸರ್, ವಾಟ್ಸಪ್ಪಲ್ಲಿ ಯೂಸ್ ಮಾಡಿದವ್ರಿಗೆಲ್ಲ ಇವ ರಿಪ್ಲೈ ಕೊಡ್ತಿದ್ದಾನೆ ಸರ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ರಿಪ್ಲೈ ಮಾಡಿದವ್ರಿಗೆ ಎಲ್ಲ ಇವ ರಿಪ್ಲೈ ಕೊಡ್ತಿದ್ದಾನೆ ಸರ್. ಅಣ್ಣ ಇವರೊಂದು ಹಾಕಿದ್ದಾರೆ ನೋಡಿ ಅಂತ. ಅವಳು ಲೈಕ್ ಕೊಡು ಲೈಕ್ ಮಾತ್ರ ಸಾಕ? ಅದಕ್ಕೆ ಲೈಕ್ ಮಾತ್ರ ಸರ್. ಉಮಾಶ್ರೀ ಫೋಟೋ ಹಾಕಿದ್ದಾರೆ. ಉಮಾಶ್ರೀ ಎಲ್ಲ ಮಾತ್ರ ಜಯಶ್ರೀ. ಮೆಲ್ಲೆ ಹೇಳು, ಎಲ್ಲ ಸರ್ಚ್ ಮಾಡ್ತಾರೆ ಮಾರ, ಸರ್ಚ್ ಮಾಡ್ತಾರೆ, ಹುಡುಕ್ತಾರೆ, ಎಲ್ಲ ಮೆಲ್ಲೆ ಹೇಳು ಆಯ್ತಾ? ಬಿಡ್ಬೇಡ, ಎಲ್ಲರಿಗೆ ರಿಪ್ಲೈ ಮಾಡು ಆಯ್ತಾ? ಒಬ್ಬರನ್ನು ಬಿಡ್ತಿಲ್ಲ. ಒಬ್ಬರು ಬಿಡ್ಬೇಡ. ಸಕಲ ವಿಶ್ ಮಾಡಿದಲ್ಲ ನೋಡಿ. ಸಕಲ ದೊಡ್ಡದು ಆರ್ಟಿಕಲ್ಸ್ ಹಾರ್ಟ್. ಹಲೋ, ಥ್ಯಾಂಕ್ ಯು. ಮತ್ತೆ ಸಿಗುವ. ಓ ವಿಡಿಯೋ ಕಾಲು. ಅಣ್ಣ ವನಜನಿಗೆ ಫೋಟೋ ಬೇಕಂತೆ ನಿಮ್ದು. ಇಲ್ಲ ಎಂತ ಹೋಗುದು ಮಾರ ನೀನು? ಮದುವೆಗ್ಲಿಕ್ಕೆ ಸಂಜೆ ನಿಂಗೆ ಕೆಲಸ ಮಾಡ. ನಿಮ್ಮದಾಗಿದ ಮದುವೆ? ಕೆಲಸ ಮಾಡಿ, ಇಲ್ಲಾಂದ್ರೆ ಕಟ್ ಮಾಡ್ತೀನಿ ನಿಂದು ಎಂತ ಸಂಬಳ. ಅಬ್ಬಾ, ಎಲ್ಲರಿಗೆ ರಿಪ್ಲೈ ಕೊಡು, ಬೇಗ ಕೊಡು. ಕೊಡ್ತಾ ಇದ್ದೇನೆ. ಬಾರಿದು ಫೋಟೋ ಹಾಕಿದ್ದಾರೆ ನೋಡಿ. ಬಾರದು, ಆ ಬಾಟ್ಲಿಯನ್ನು ಹೈಡ್ ಮಾಡ್ಲಿಕ್ಕೆ ಹೇಳು. ಆ ಬೋಳಿ ಮನೆಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಮಾಡು. ಇವರಿಗೆ ಎಂತ ಕಳಿಸ್ಬೇಕು? ಆಟ ಕಳಿಸ್ಬೇಕಾ? ಅವ್ರಿಗೆ ಒಂದು ಕಣ್ಣಿದ್ದು ಸಿಂಬಲ್ ಕಳಿಸಿ. ಕಣ್ಣಿಗೆ ಚಿಕ್ಕ ಆಟ ಹಾಕಿ ಕಳಿಸಿ. ಎಲ್ಲ ಹುಡುಗಿರ್ದೆ ಮೆಸೇಜ್, ಎಲ್ಲ ಹುಡುಗಿರ್ದೆ. ಚಂದ ಹುಡುಗಿ. ಆ ಫೋಟೋ ಹಾಕಿ ನೀನು ಝೂಮ್ ಮಾಡಿ ನೋಡುದು. ನಿಂಗೆ ರಿಪ್ಲೈ ಮಾಡೋ ಕೆಲಸ, ಆ ಫೋಟೋನೆಲ್ಲ ಝೂಮ್ ಮಾಡೋ ಕೆಲಸ ಯಾರು ಹೇಳಿದೆ ನಿಮಗೆ? ರಿಪ್ಲೈ ಕೊಡು. ಸಾರಿ ಕಳ್ಸ ಸರಿ ಮಾಡು. ಆಟೋ ಒಂದೇ ಕಳಿಸ್ತಾನೆ, ನಾಲ್ಕು ಕಳಿಸ್ಬೇಕಂತ ಗೊತ್ತಾಗಲ್ಲ ನಾಯಿ. ಎಂತ ನೋಡ್ದ? ಕೆಲಸ ಮಾಡು. ಕಣ್ಣು ಬಾಯಿ ಬಿಟ್ಟು ನೋಡ್ತಾನೆ. ಹಲೋ, ನಿಂತೀನಿ. ಹೇಳು. ನಾನು ದೇವಸ್ಥಾನದಲ್ಲಿದ್ದೇನೆ. ಥ್ಯಾಂಕ್ ಯು. ಅದೇ ನಾನು ದೇವಸ್ಥಾನದಲ್ಲಿ ಪೂಜೆ ಒಂದು ಆಗ್ತುಂಟು. ಯಾರು ಕಮಲಕ್ಷ, ಅವನಿಗೆ ಪಾರ್ಟಿ ಕೊಡು. ಆದರೆ ಇವತ್ತೊಂದು ಆಗಲಿಕ್ಕಿಲ್ಲ, ಒಂದು 2 ದಿವಸ ಬಿಟ್ಟು, ಅಂದರೆ ಸ್ವಲ್ಪ ಹೊರಗಡೆ ಇದ್ದೇನೆ. ಆಯ್ತು, ಮತ್ತೆ ಮಾಡ್ತೀನಿ. ಥ್ಯಾಂಕ್ ಯು. ಅವಸ್ಥೆ ಮಾರೆ. ಇವಲ್ದು ಬಂತ ಕಾಲು. ಹಲೋ ಚಿನ್ನ, ಹೇಳು ಚಿನ್ನ. ನಾನು ಅಜ್ಜಿ ಮನೇಲಿ ಇದ್ದೇನೆ, ಒಂದು ಫಂಕ್ಷನ್ ಉಂಟು. 2 ದಿವಸ ಆಗೋದಿಲ್ಲ ಬಾಬಾ. ಅಬ್ಬೇ ನಿಂಗೆ ಖಂಡಿತ ಸಿಗ್ತೇನೆ ಬಾಬಾ, ಯಾರಿಗೂ ಸಿಗಲಿಲ್ಲ ಅಂದರು ಚಿನ್ನ, ನಿಂಗೆ ಖಂಡಿತ ಸಿಗ್ತೇನೆ. ಓಕೆ ಚಿನ್ನ, ಬಾಯ್. ನಿಮ್ಮ ಹತ್ರ ಚಿನ್ನ ತುಂಬ ಉಂಟಾ ಅಂತಲ್ಲ? ಚಿನ್ನ ತುಂಬ ಉಂಟು, ಬಾಕೆಟ್ ಹಿಡ್ಕೊಂಡು ಬಾ ಆಯ್ತಾ? ತುಂಬಿಸಿ ಹೋಗು, ಕೆಲಸ ಮಾಡ ನಾಯಿ. ಅಣ್ಣ ಎಂತ ಬಿಸಿಲು ಮಾರ್ರೆ, ಆಗುದಿಲ್ಲ ಕುತ್ಕೊಳ್ಳಿಕ್ಕೆ. ಆಗುದಿಲ್ಲ, ಮನೆಗೆ ಹೋಗು ನೀನು. ಆಗುದಿಲ್ಲ ಆದ್ರೆ ಎಷ್ಟು ನಾನು ನಿನ್ನನ್ನು ಇಟ್ಟರಲ್ಲ, ಭಯನಾರು ಇಡ್ತೇನೆ. ಅವರು ಬಿಸಿಲಾಗಲಿ ಮಳೆ ಆಗಲಿ ಅವರು ಹೋಗುದಿಲ್ಲ ನನ್ನನ್ನು ಬಿಟ್ಟು. ನಿನ್ನ ವಹಿವಾಟು ಆಗ್ಲಿಕ್ಕಿಲ್ಲ. ಒಬ್ಬ ಮಾಲ್ ಕೇಳಿದ್ದಾನೆ. ಯಾರು? ಭಾಸ್ಕರ್ ಎಲ್ಲಿ? ಬಿಸಿ ರೋಡ ಡೀಪಲ್ಲಿ ನೋಡು, ಬುಲೆಟ್ ಉಂಟು ನೋಡು. ಬುಲೆಟ್ ಉಂಟು. ವಿಶ್ ಮಾಡಿದಾನ? ವಿಶ್ ಮಾಡಲಿಲ್ಲ. ಖಾಲಿ ಮಾಲ್ ಕೇಳಿದ? ದೊಡ್ಡ ಟ್ಯಾಂಕ್ ಅವ, ಅವನ ಫಸ್ಟ್ ಬ್ಲಾಕ್ ಮಾಡು. ಇನ್ನು ಯಾರೆಲ್ಲ ಮಾಲ್ ಕೇಳ್ತಾರೆ ಅವನ್ನೆಲ್ಲ ಬ್ಲಾಕ್ ಮಾಡು, ನನ್ನ ಹತ್ರ ಕೇಳ್ಬೇಡ. ಒಳ್ಳೆ ಹುಡುಗಿ ಸಾಂಗ್ ಹಾಕ್ತೀನಿ ನೋಡಿ. ಹೌದಾ? ಲೈಕ್ ಕೊಡು, ಒಂದು 2 ಲೈಕ್ ಕೊಡು, ಒಂದು 2 ಆಟ ಕಳಿಸು. 2 ಅಂದ್ರೆ 2, ಒಂದು 4 ಕಳಿಸು. ಇನ್ನು ಗಂಟೆ ಹೋಗ್ತದಾ? ಕಳಿಸು. ಅವಳನ್ನ ಡಿಲೀಟ್ ಮಾಡಿದ್ದು, ಬ್ಲಾಕ್ ಮಾಡಿದ್ದು? ಅವಳು ಮಾಲ್ ಕೇಳಿದ್ದು ಅದಕ್ಕೆ. ಅವಳು ಹೋದ ಸಣ್ಣ ಬಟ್ಟೆಗೆ ಕೊಟ್ಟಿದ್ದಲ್ಲ ಮಾರೆ, ಗೂಗಲ್ ಪೇ ಮಾಡಿದ್ದಾರೆ 750 ರೂಪಾಯಿ. ನೀವು ಹುಡುಗಿಯನ್ನು ಬ್ಲಾಕ್ ಮಾಡಿ ಯಾರು ಹೇಳಿದ್ದು? ಹೆಣ್ಣು ಮಕ್ಕಳ ಮನಸ್ಸಿಗೆ ನೋವು ಹೋಗಬಾರ್ದು ಯಾವಾಗಲೂ. ಎಷ್ಟು ಜನರಿಗೆ ಬೇಜಾರಾಗಿದೆ ಹೋದ ವರ್ಷ, ಅದಕ್ಕೋಸ್ಕರ ಈ ಸತಿ ಜನ ಹಾಕಿದ್ದು ಸರ್. ಅಯ್ಯೋ ದೇವ ಸರ್, ನೀವು ನಂಬೇಡಿ ಸರ್, ಬಜಿ ದಗಲ್ ಬಜಿ ಸರ್. ಕುಕ್ಕರಲ್ಲಿ ಎಂತ ನಾವು ಜಂಬುಡು ಜಿಡಿ ಮಾಡ್ತಾ ಇದ್ದಾರೆ. ಓಪನ್ ಮಾಡು ಮಾರೆ. ತೆಗಿ ಮೇಲೆ ತೆಗಿ. ಓಪನ್ ಮಾಡಿ ಸರ್. ಏನಿಲ್ಲ ಸರ್, ಪಲಾವ್ ಸರ್. ಓಪನ್ ಮಾಡಿ ನೋಡ. ನೋಡಿ ಸರ್ ಪಲಾವ್ ಸರ್. ನೋಡಿ ಸರ್, ತಿನ್ನಿ ಸರ್. ನೋಡಿ ಸರ್, ಪಲಾವ್ ಹಸಿವಿಗೆ ತಂದದ್ದು ಸರ್. ನೋಡಿ ಸರ್ ಪಲಾವ್ ಸರ್.
ಇದು ಮನೆಯಿಂದ ಮಾಡಿ ತಂದದ್ದು ಸರ್. ಇದು ನಮ್ದು ಇಲ್ಲಿ ಮುಗಿಯುವಾಗ ರಾತ್ರಿ ಆಗ್ತದೆ ಸರ್. ಮತ್ತೆ ಎಂತ ಸರ್, ಎಷ್ಟು ಜನದ ವಿಷ್ಟು ಬರ್ತಾ ಉಂಟು ಸರ್. ಇನ್ನು ಆ ಮುಗಿಯುವಾಗ ಒಂದು ರಾತ್ರಿ 8 ಗಂಟೆ ಆಗ್ಬೋದು ಸರ್. ಅದಕ್ಕೆ ಇನ್ನೆಷ್ಟು ಬಾಕಿ ಉಂಟು ನೋಡ. ಇನ್ನು 100-150 ಚಿಲ್ಲರೆ ಉಂಟು ಸರ್. ನೋಡಿ ಸರ್, 150 ಜನ ಬಾಕಿ ಉಂಟು ಸರ್. ಅದನ್ನೆಲ್ಲ ಹೇಳಿ ಮಾರ, ಗೊತ್ತು ಮಾಡಬೇಡ. ಹುಡುಗಿಯರು ಮಾಡಿಸಿದ್ರೆ ಬೇಜಾರಾಗಬಾರ್ದು ಯಾವಾಗಲೂ. ನೋಡಿ ಸರ್, ಪಲಾವ್ ಸರ್. ಎಂತ ಮಾರ ನಮಗೆ ಕೆಲಸ ಇಲ್ಲ ಅಂತ ಎನಿಸಿದ್ಯಾ? ಕೋಳಿ ಅಂಕೆಗೆ ರೈಡ್ ಮಾಡ್ಲಿಕ್ಕೆ ಇತ್ತು, ನಿನ್ನ ಮಾತು ಕೇಳಿ. ಸರ್ ನಿಮಗೆ ಚಿಲ್ಲರೆ ಆಗಲಿ ಅಂತೇಳಿ ನಾನು ಕರೆಸಿದ್ದು ಸರ್. ಚಿಲ್ಲರೆ ಆಗಲಿಲ್ಲ, ಎಂತೂ ಬಂದದ್ದು ಬಂದರೆ ಅಲ್ಲ, ಪಲಾವ್ ಆದ್ರೆ ತಿಂದೋಗಿ ಸರ್, ಚಂದ ಆಗಿದೆ ಅಂತ. ಕೋಳಿ ಮಗನೇ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಪಲಾವ್ 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 ಒಳ್ಳೆ ಪೊಲೀಸ್ ಸ್ಟೇಷನ್ಗೆ ನಡಿ 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 ನಡಿ. ಸರ್ ನಾನು ದೇಶ ಉಳಿಸ್ಲಿಕ್ಕೆ ಹೋದದ್ದು ಸರ್, ಬಿಡಿ ಸರ್ ನನ್ನನ್ನು. ಯಾಕೆ ಬಾ, ನೀನು ಸ್ಟೇಷನ್ಗೆ ಬಾ. ದೇಶ ಉಳಿಸುವುದಾ ಸ್ಟೇಷನಲ್ಲಿ ನೋಡು, ಎಲ್ಲ ನೋಡು. ಹಬ್ಬ